ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರೈಸ್ ರೊಟ್ಟಿ ಜೊತೆಗೆ ತಿನ್ನಲಿಕ್ಕೆ ವೆಜಿಟೇರಿಯನ್ಸ್ಗೋಸ್ಕರ ವೆಜ್ ಗಶಿ ಮಾಡಿದ್ದೇನೆ. ಇದು ಟೇಸ್ಟಿ ರೆಸಿಪಿ. ನೋಡಲಿಕ್ಕೆ ಫುಲ್ ವಿಡಿಯೋ ನೋಡಿ, ಎಂಡ್ ತನಕ ನೋಡಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತು ಫ್ಲವರ್, ಬಟಾಟೆ, ಮಶ್ರೂಮು ಮತ್ತೊಂದು ತುಂಡು ಪನ್ನೀರ್ ಮಾಡಿ ಇಟ್ಟಿದ್ದೇನೆ. ಅದು ತುಂಡು ಮಾಡಿ ಹಾಕ್ತೇನೆ. ಒಂದು ಪದಾರ್ಥ ಮಾಡ್ತೇನೆ. ಅದಕ್ಕೆ ಜೀರಿಗೆ, ಮೆತ್ತೆ, 3 ಲವಂಗ, ಒಂದು ಮರಾಠ ಮೊಗ್ಗು, ಒಂದು ತುಂಡು ಕೆತ್ತೆ, ಏಲಕ್ಕಿ, ಸೋಂಪು, ಕೊತ್ತಂಬರಿ ಇದೆಲ್ಲ ತೆಗೆದುಕೊಂಡಿದ್ದೇನೆ. ಈಗ ಇಲ್ಲಿ ತೆಂಗಿನಕಾಯಿ ನಾನು ಹುರಿಲಿಕ್ಕೆ ಇಟ್ಟಿದ್ದೇನೆ. ಈಗ ಹುರಿತೇನೆ. ನಾನು ಹುರಿಯುವಾಗಲೇ ಇದೆಲ್ಲ ಹಾಕಿ ಹುರಿತೇನೆ. ನಾನು ಖಾರಕ್ಕೆ ತಕ್ಕಷ್ಟು ಮೆಣಸು ಹಾಕ್ತೇನೆ. ಏಳು ಮೆಣಸು ಹಾಕಿದ್ದೇನೆ. ನಾನು ಒಂದು ಸ್ವಲ್ಪ ಖಾರ ಉಂಟು ಮೆಣಸು, ಹಾಗೆ ಎಳೆ ಮೆಣಸು ಹಾಕಿದ್ದೇನೆ. ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೇನೆ. ಸಣ್ಣ ಗೆಡ್ಡೆ ನೀರುಳ್ಳಿ ಸಹ ಹಾಕಿದ್ದೇನೆ. ಎಲ್ಲ ಹಾಕಿ ಹುರಿತೇನೆ. ಸ್ವಲ್ಪ ಎಣ್ಣೆ ಹಾಕ್ತೇನೆ. ಒಳ್ಳೆ ಪರಿಮಳ ಬರ್ತದೆ. ಈಗ ಆಫ್ ಮಾಡ್ತೇನೆ. ಸ್ವಲ್ಪ ನೀರು ಹಾಕಿ ಬೇಯಿಸ್ತೇನೆ. ಮಶ್ರೂಮ್ ಹಾಕ್ತೇನೆ. ಒಂದು ಟೊಮೆಟೊ ಕೊಯ್ದದ್ದು ಸಾಕ್ತೇನೆ. ಸ್ವಲ್ಪ ಹುಳಿ ಹಾಕಿದ್ದೇನೆ ಇದಕ್ಕೆ. ಈಗ ಕಡಿತೇನೆ. ಉಪ್ಪು ಹಾಕ್ತೇನೆ. ಈಗ ಒಗ್ಗರಣೆಗೆ ಇಡ್ತೇನೆ ನೀರಿಗೆ. ಒಂದು ಬೆಳ್ಳುಳ್ಳಿ ಸಹ ಪೂರ ಕೊಯ್ದು ಹಾಕಿದ್ದೇನೆ. ಒಂದು ತುಂಡು ಶುಂಠಿ ಹಾಕಿದ್ದೇನೆ ಒಗ್ಗರಣೆ ಮಾಡುವಾಗ.
ಒಗ್ಗರಣೆ ಇದಕ್ಕೆ ಹಾಕ್ತೇನೆ. ಮಸಾಲೆ ಹಾಕಿದೆ ಮತ್ತು ಸ್ವಲ್ಪ ಮಿಕ್ಸಿ ತೊಳೆದು ನೀರು ಸಹ ಹಾಕಿದ್ದೇನೆ. ಈಗ ಕುದಿಸಿಟ್ಟಿದ್ದೇನೆ. ಪನ್ನೀರ್ ಹಾಕ್ತೇನೆ ಈಗ. ಪನ್ನೀರ್ ಬೇಯಿಸುವಾಗ ಹಾಕಬಾರ್ದು, ಮತ್ತೆ ಮಸಾಲೆ ಎಲ್ಲ ಹಾಕಿದ ಮೇಲೆ ಹಾಕಬೇಕು. ಕುದಿ ಬಂತು, ಈಗ ಗ್ಯಾಸ್ ಆಫ್ ಮಾಡ್ತೇನೆ ನಾನು. ಬಿಸಿ ಬಿಸಿ ವೆಜ್ ಗಶಿ ರೆಡಿಯಾಗಿದೆ. ಯೂಶ್ವಲಿ ನಾವು ರೈಸ್ ರೊಟ್ಟಿ ಜೊತೆಗೆ ಕೋರಿ ಗಶಿ ಮಾಡ್ತೇವೆ, ಮಾತ್ರ ಇವತ್ತು ನಾವು ವೆಜಿಟೇರಿಯನ್ಸ್ಗೋಸ್ಕರ ಸ್ಪೆಷಲ್ ವೆಜಿಟೇಬಲ್ಸ್ ಹಾಕಿ ಸೇಮ್ ಟೇಸ್ಟ್ ಅದೇ ಗಶಿ ಮಾಡಿದ್ದೇವೆ, ಬಟ್ ವಿದೌಟ್ ಚಿಕನ್, ವಿತ್ ಹೆಲ್ದಿ ವೆಜಿಟೇಬಲ್ಸ್. ನೀವು ಸಹ ಟ್ರೈ ಮಾಡಿ, ಮತ್ತು ಹೇಗೆ ಆಗ್ತದೆ ಅಂತ ನೀವು ಕಮೆಂಟ್ ಮಾಡಬೇಕು. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಲೈಕ್ ಮತ್ತು ಕಮೆಂಟ್ ಹಾಕಿ, ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ.